ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಈಗ ಕಂಬಳದ ಸೀಸನ್. ಈಗೀಗ ಸಾಂಪ್ರದಾಯಿಕ ಕಂಬಳಗಳ ಆಯೋಜನೆಗೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತಿದೆ. ಹೀಗಾಗಿ ಈ ಆಚರಣೆಯನ್ನು ಉಳಿಸಿ ಬೆಳೆಸಲು ಸರ್ಕಾರದ ಅನುದಾನದ ಅಗತ್ಯವಿದೆ ಎಂಬುದು ಸಾಂಪ್ರದಾಯಿಕ ಕಂಬಳ ಸಮಿತಿಯ ಆಗ್ರಹವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ವಂಡಾರು, ಕೊಡೇರಿ, ಹಕ್ರೆಮಠ, ಉಳ್ಳೂರು, ಮಣೂರು, ಬಿಲ್ಲಾಡಿ, ಕೆರಾಡಿ, ಹೆಗ್ಗುಂಜೆ, ಎಲ್ಲೂರು, ಎಡ್ತಾಡಿ ಸಹಿತ 55ರಿಂದ 60 ಕಡೆ ಸಾಂಪ್ರದಾಯಿಕ ಕಂಬಳಗಳು ನಡೆಯುತ್ತವೆ. ಜಿಲ್ಲೆಯ ಕಂಬಳಗಳಲ್ಲಿ 99% ಸಾಂಪ್ರದಾಯಿಕವೇ ಆಗಿವೆ. ಸ್ಪರ್ಧಾ ಕಂಬಳಕ್ಕೆ ಈ ಹಿಂದೆ ಸರ್ಕಾರ 5 ಲಕ್ಷ ರೂಪಾಯಿ ತನಕ ಅನುದಾನ ನೀಡ್ತಾ ಇತ್ತು. ಆದರೆ ಉಡುಪಿ ಜಿಲ್ಲೆಯ ಸಾಂಪ್ರದಾಯಿಕ ಕಂಬಳಗಳಿಗೆ ಈ ತನಕ ಅನುದಾನ ನೀಡಿಲ್ಲ. ಸರ್ಕಾರ ಈ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಸಮಿತಿಯ ಅಧ್ಯಕ್ಷ ಸುಧಾಕರ ಹೆಗ್ಡೆ ಮತ್ತು ಕಾರ್ಯದರ್ಶಿ ಪೃಥ್ವಿರಾಜ್ ಒತ್ತಾಯಿಸಿದ್ದಾರೆ. ಕಂಬಳಕ್ಕೆ 2018ರ ಕೋರ್ಟ್ ಆದೇಶ ಆಗುವಾಗ ಸಂಪ್ರದಾಯದವರು ಭಾಳಷ್ಟು ಹೋರಾಟ ಕೊಟ್ಟಿದ್ವಿ. ಅಲ್ಲಿ ಹೋಗಿ ಅಲ್ಲಿ ನಿಂತು ಅದ್ರ ಬಗ್ಗೆ ಬೇಕಾದ ಖರ್ಚು ವೆಚ್ಚವನ್ನು ಮಾಡಿಸಿ ಭಾಳಷ್ಟು ಹೋರಾಟ ಕೊಟ್ಟಿದ್ದೇವೆ. ಕೊನೆ ಹಂತದಲ್ಲಿ ಸಂಪ್ರದಾಯದ ಕಂಬಳದ ಮೇರೆಗೆ ಕೋರ್ಟ್ ಆದೇಶ ಆಗಿದೆ. ಆಗಿರುವಾಗ ಇದೀಗ ಸರ್ಕಾರದಿಂದ ಇಷ್ಟರವರೆಗೆ ನಮ್ಗೆ ಯಾವ ಥರದ ಅನುದಾನವೂ ಬಂದಿಲ್ಲ. ಇನ್ನು ಮುಂದೆ ಆದರೂ ಸಂಪ್ರದಾಯದ ಕಂಬಳದವನ್ನು ಮುಂದಿಟ್ಟುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು. ಸಾಂಪ್ರದಾಯಿಕ ಕಂಬಳಗಳಿಗೆ ಅನುದಾನವನ್ನು ನೀಡಲೇಬೇಕು. ಈಗಾಗಲೇ ನಾವು ಜಿಲ್ಲೆಯ 5 ಶಾಸಕರು, ಪಕ್ಕದ ಜಿಲ್ಲೆಯ 7 ಶಾಸಕರು, ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರನ್ನೂ ಕೂಡ ನಾವು ಸಂಪರ್ಕ ಮಾಡಿದ್ದೇವೆ. ನಮಗೆ ಭರವಸೆ ಇದೆ, ಸರ್ಕಾರ ಈ ಬಾರಿಯ ಅಧಿವೇಶನದ ಒಳಗೆ ಸಾಂಪ್ರದಾಯಿಕ ಕಂಬಳಕ್ಕೆ ಅನುದಾನವನ್ನು ಒದಗಿಸುವಂತಹ ಒಂದು ಭರವಸೆಯನ್ನು ಇವಾಗ ನಾವು ಇಟ್ಕೊಂಡಿದ್ದೇವೆ. ಒಂದು ವೇಳೆ ಭರವಸೆ ಈಡೇರದೇ ಇದ್ದಲ್ಲಿ ನಾವು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾವು ಇಡೀ ಉಡುಪಿ ಸಾಂಪ್ರದಾಯಿಕ ಜಿಲ್ಲಾ ಸಮಿತಿಯವರು, ಅದೇ ರೀತಿ ಕಂಬಳದ ಮಾಲೀಕರು, ಅದೇ ರೀತಿ ಇತರ ಕಂಬಳದ ಕಾರ್ಮಿಕರು, ಹಾಗೆ ವಿವಿಧ ಅದರ ಒಂದು ವ್ಯವಸ್ಥೆಗೆ ಒಳಪಟ್ಟಂಥ ಎಲ್ಲರೂ ಸೇರಿ ರೈತರನ್ನು ಒಳಗೂಡಿಕೊಂಡು ಬೃಹತ್ ಮಟ್ಟದ ಹೋರಾಟವನ್ನು ನಾವು ಈ ಅಧಿವೇಶನದ ನಂತರ ನಿರ್ಧಾರ ಆಗ್ತದೆ ಅದರ ಮೇಲೆ ನಾವು ಮಾಡಲಿಕ್ಕಿದ್ದೇವೆ.